ಜೂನಿಯರ್ ವೈದ್ಯನೊಬ್ಬನ ಪ್ರೇಮಜಾಲಕ್ಕೆ ಬಲಿಯಾಗಿ ಕಳೆದ 12 ವರ್ಷಗಳಿಂದ ನೆನಪಿನ ಶಕ್ತಿಯೇ ಇಲ್ಲದೆ ಜೀವಂತ ಶವವಾಗಿ ಬದುಕಿದ್ದ ಸೀನಿಯರ್ ವೈದ್ಯೆ ಡಾಕ್ಟರ್ ನಾಗಶ್ರೀ ನಿನ್ನೆ ನಿಧನರಾಗಿದ್ದಾರೆ. ಇದರ ಬೆನ್ನಲ್ಲೇ ಈ ಸೈಕೋ ವೈದ್ಯನ ಒಂದೊಂದೇ ಕ್ರೂರ ಕೃತ್ಯಗಳು ಬೆಳಕಿಗೆ ಬಂದಿದೆ. ಈ ಘಟನೆ ನಡೆದಿರೋದು ಮೈಸೂರಿನಲ್ಲಿ. ಡಾಕ್ಟರ್ ವಿನಯ್ ಕುಮಾರ್ ಎಸ್ ಅಮಾಯಕ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಆಟವಾಡಿದಂತಹ ಕಾಮುಕ ವೈದ್ಯ. ಈತ ಪ್ರೀತಿಯ ಹೆಸರಿನಲ್ಲಿ ನಾಟಕವಾಡಿ ಆತ್ಮಹತ್ಯೆಯ ಬೆದರಿಕೆ ಹಾಕಿ ಯಾಮರಿಸ್ತಾ ಇದ್ದ ಎಂದು ತಿಳಿದು ಬಂದಿದೆ. ಮೈಸೂರಿನ ಖಾಸಗಿ ಕಾಲೇಜಿನ ಆಯುರ್ವೇದ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಡಾಕ್ಟರ್ ನಾಗಶ್ರೀ ಅವರಿಗೆ ಅವರ ಜೂನಿಯರ್ ಆಗಿದ್ದ ಡಾಕ್ಟರ್ ವಿನಯ್ ಕುಮಾರ್ ಎಸ್ ಪರಿಚಯವಾಗಿದ್ದ. ನಾಗಶ್ರೀ ಅವರನ್ನ ಪ್ರೀತಿಯ ಹೆಸರಿನಲ್ಲಿ ನಂಬಿಸಿದ್ದ ವಿನಯ್ ಬಳಿಕ ವಯಸ್ಸಿನ ಕಾರಣವನ್ನ ನೀಡಿ ಮದುವೆಗೆ ಮನೆಯಲ್ಲಿ ಒಪ್ಪೋದಿಲ್ಲ ಎಂದು ಆತ್ಮಹತ್ಯೆಯ ನಾಟಕವಾಡಿದ್ದನಂತೆ. 2014ರಲ್ಲಿ ಶ್ರೀರಂಗಪಟ್ಟಣದ ಲಾಡ್ಜ್ ಒಂದಕ್ಕೆ ನಾಗಶ್ರೀ ಅವರನ್ನ ಕರೆದೊಯ್ದಿದ್ದ ವಿನಯ್ ಅಲ್ಲಿ ಇಬ್ಬರು ಕೂಡ ಸಾಯೋಣ ಎಂದು ನಂಬಿಸಿ ಆಕೆಗೆ ನಿದ್ರೆ ಮಾತ್ರೆ ಮತ್ತು ಓವರ್ ಡೋಸ್ ಇಂಜೆಕ್ಷನ್ ಅನ್ನು ನೀಡಿದ್ದ. ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸುವುದಾಗಿ ನಾಟಕವಾಡಿದ್ದ ವಿನಯ್ ಒಂದೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಸೇರಿದ್ದ. ಇತ್ತ ಓವರ್ ಡೋಸ್ ಇಂಜೆಕ್ಷನ್ ಇಂದಾಗಿ ಡಾಕ್ಟರ್ ನಾಗಶ್ರೀ ಕೋಮಕ್ಕೆ ಜಾರಿದ್ದರು. ಅಲ್ಲಿಂದ 12 ವರ್ಷಗಳ ಕಾಲ ನೆನಪಿನ ಶಕ್ತಿಯನ್ನು ಕಳೆದುಕೊಂಡು ಯಾರನ್ನೂ ಕೂಡ ಗುರುತಿಸಲಾಗದೆ ಜೀವಂತ ಶವದಂತೆ ನರಳಿದ್ದ ನಾಗಶ್ರೀ ನಿನ್ನೆ ಮೃತಪಟ್ಟಿದ್ದಾರೆ. ನಾಗಶ್ರೀ ಹೆತ್ತವರು ವೈದ್ಯನ ವಿರುದ್ಧ ದೂರನ್ನು ನೀಡಿದ್ದಾರೆ. ಡಾಕ್ಟರ್ ವಿನಯ್ ಕುಮಾರ್ ಕೇವಲ ನಾಗಶ್ರೀ ಅವರ ಜೀವನವನ್ನಷ್ಟೇ ಅಲ್ಲ, ಇನ್ನೂ ಹಲವು ಹೆಣ್ಣು ಮಕ್ಕಳ ಬದುಕನ್ನ ನಾಶಪಡಿಸಿರೋದು ಆರೋಪಗಳಿಂದ ಬಹಿರಂಗವಾಗಿದೆ. ಪ್ರಸ್ತುತ ಹುಣಸೂರು ತಾಲೂಕಿನ ಹನಗೂಡಿನಲ್ಲಿ ಕ್ಲಿನಿಕ್ ಅನ್ನು ನಡೆಸ್ತಾ ಇರುವ ಈ ವೈದ್ಯನ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದ ಆಕ್ರೋಶ ಕೂಡ ವ್ಯಕ್ತವಾಗಿದೆ.